ತೊಕ್ಕೋಡು ಭಟ್ನಗರ ವಿಜಯ ಕಾಂಪ್ಲೆಕ್ಸ್ ಕಚೇರಿ ಪಡೆದುಪ್ಪುನ ಜನಚೈತನ್ಯ ಸೌಹಾರ್ದ ಸಹಕಾರಿ ಸಂಘದ ಸುರುದ ವಾರ್ಷಿಕ ಮಹಾಸಭೆ ತೊಕ್ಕೋಡು ಕ್ಲಿಕ್ ಸಭಾಂಗಣ 5 ಮಧ್ಯಾಹ್ನ ನಡೆತಂಡು. ನಿರ್ದೇಶಕರು ಶ್ರೀಮತಿ ಕವಿತಾ ಭಗವಾನ್ ದಾಸ್ ಬೊಕ್ಕ ಶ್ರೀಮತಿ ಜ್ಯೋತಿ ರಾಜೇಶ್ ಪ್ರಾರ್ಥನೆ ಪಂಡಿರು. ಯಾವುದೇ ಒಂದು ಕೆಲಸ ಮಾಡ್ತಿರುವಾಗ ಗಣಪತಿಯನ್ನು ಸ್ತುತಿಸಿ ಆ ವಿಘ್ನ ವಿನಾಶಕನ ಸ್ಮರಣೆಯನ್ನು ಮಾಡುತ್ತಾ ಶರಣಾಗುವುದೇ ನಮ್ಮ ಒಂದು ಸಂಸ್ಕೃತಿಯ ಲಕ್ಷಣ. ಇದನ್ನು ಕವಿತಾ ಬಿ ದಾಸ್ ಮತ್ತು ಶ್ರೀಮತಿ ಜ್ಯೋತಿ ರಾಜೇಶ್ ಅವರು ಅತ್ಯುತ್ತಮವಾಗಿ ನಮಗೆ ದೇವರ ಒಂದು ಸ್ತುತಿಯನ್ನು ಹೇಳಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡ್ರು, ಅದೇ ರೀತಿ ಪಡೆದುಕೊಟ್ಟಿದ್ದಾರೆ. ಅದೇ ರೀತಿ ನಾವು ತಾಯಿ ಭಗವತಿಯನ್ನು ಕೂಡ ಇಲ್ಲಿ ನೆನೆಸುತ್ತಾ ಮುಂದೆ ಈ ಕಾರ್ಯಕ್ರಮ ಅತ್ಯಂತ ಚಂದವಾಗಿ ನಡೆಯಲು ಇಲ್ಲಿ ನಿಮ್ಮನ್ನೆಲ್ಲ ಆಮಂತ್ರಿಸಲು ಬರ್ತಾ ಇದ್ದಾರೆ, ಸ್ವಾಗತ ಮಾಡಲು ಬರ್ತಾ ಇದ್ದಾರೆ. ನಮ್ಮ ಉಳ್ಳಾಲ ನಗರಸಭೆಯ ಪ್ರಥಮ ಪ್ರಜೆಯಾದಂಥ ಶ್ರೀಮತಿ ಚಿತ್ರಕಲಾ ಕೆ ಅವರು. ದಯವಿಟ್ಟು ವೇದಿಕೆ ಈಗ ಶ್ರೀಮತಿ ಚಿತ್ರಕಲಾ ಕೆ ಅವರಿಗೆ. ನಿರ್ದೇಶಕರು ಚಿತ್ರಕಲಾ ಚಂದ್ರಕಾಂತ್ ಸಭೆ ನಿಟ್ಕೊಂಡಿರು. ರಾಜು ಉಳ್ಳಾಲ್ ಇವರಿಗೂ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಿರ್ದೇಶಕರಾದ ಗಣೇಶ್ ಕೊಲ್ಯ, ಮನೋಹರ್ ಬೋಳಾರ್, ರಾಜ್ಗೋಪಾಲ್, ದಿನೇಶ್ ಮರೋಳೆ, ಸುರೇಶ್ ಐತಪ್ಪ,
ಹರೀಶ್ ಬಂಗೇರ, ಅಪ್ಪಯ್ಯ ನಾಯಕ್, ರಾಜೇಶ್ ಉಳ್ಳಾಲ್, ಕವಿತಾ ಬಿ ದಾಸ್ ಇವರಿಗೂ ನಾನು ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಕಾರ್ಯದರ್ಶಿಯಾದ ಮಾಲತಿ ಜೆ ಇವರನ್ನು ಹಾಗೂ ನಮ್ಮ ಮಿಥುನ್ ಮತ್ತು ಕುഞ്ഞಂಬು ಸರ್ ಇವರನ್ನು, ನಮ್ಮ ಸಿಬ್ಬಂದಿಗಳಾದ ಮಿಥುನ್ ಮತ್ತು ಕುഞ്ഞಂಬು ಸರ್ ಇವರನ್ನು ನಾನು ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ವೇದಿಕೆ ಮುಂದಿರುವ ಎಲ್ಲ ಸದಸ್ಯರನ್ನು ನಾನು ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಮಗದೊಮ್ಮೆ ನಮ್ಮ ಆಚಾರ ಪಟ್ಟವರಿಗೂ ನಾನು ಸ್ವಾಗತಿಸುತ್ತೇನೆ ಹಾಗೂ ಎಲ್ಲರಿಗೂ ನಾನು ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಧನ್ಯವಾದ. ದೀಪ ಬೆಳಗುವ ಮೂಲಕ ಆ ದೀಪ ಹೇಗೆ ಉರಿದು ಉಜ್ವಲಿಸ್ತದೋ ಅದೇ ರೀತಿ ನಮ್ಮ ಸಂಸ್ಥೆ, ಯಾಕಂದರೆ ಇಲ್ಲಿ ನಾವು ನಮ್ಮ ಸಂಸ್ಥೆ ಅಂತ ಹೇಳ್ಬೋದು, ಇವತ್ತು ಬೆಳಗುವಂಥ ದೀಪದ ಉಜ್ವಲತೆಯಿಂದ ನಮ್ಮ ಸಂಸ್ಥೆ ಮುಂದಕ್ಕೆ ಯಾವ ರೀತಿ ಬೆಳಗಲಿ ಎಂಬ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ಚೀರುಂಬ ಮಾತೆಯ ಪಾತ್ರಿಗಳಾದಂಥ ಅಚ್ಚನವರು ಹಾಗೂ ನಮ್ಮ ತೊಂಡಚ್ಚ ಇವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಎಲ್ಲ ನಿರ್ದೇಶಕರ ಜೊತೆಗೂಡಿ ದೀಪವನ್ನು ಬೆಳಗಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹೆಸರುವಾಸಿಯಾಗಲೆಂಬ ನಮ್ಮ ಭಗವತಿ ಮಾತೆಯ ಅಚ್ಚಮಾರು ಹಾಗೂ ಎಲ್ಲ ನಿರ್ದೇಶಕರ ಜೊತೆಗೂಡಿ ಇವತ್ತಿನ ಆಶೀರ್ವಾದವನ್ನು ಮಾಡಿದ್ದಾರೆ. ಮುಂದೆ ನಾವು ಕಾರ್ಯಕ್ರಮವನ್ನು ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಯಾವುದೇ ಒಂದು ಸಭೆ ಮಾಡಬೇಕಾದ್ರೆ ಆ ಸಭೆಯಲ್ಲಿ ಏನೆಲ್ಲ ಆಗುತ್ತೆ ಎಂಬ ವಿಷಯವನ್ನು ತಿಳಿಸಬೇಕಾಗುತ್ತದೆ ಬಂದಂಥ ಗ್ರಾಹಕರಿಗೆ. ಸಾಮಾನ್ಯ ಸಭೆ ಅಂದರೆ ಇವತ್ತಿನ ಸಭೆಯ ಈ ನೋಟಿಸನ್ನು ಓದಿ ದಾಖಲಿಸುವುದು ಶ್ರೀಮತಿ ನಮ್ಮ ಕಾರ್ಯದರ್ಶಿಯಾದಂಥ ಶ್ರೀಮತಿ ಮಾಲತಿ ಜೆ ಅವರು. ದಯವಿಟ್ಟು ಅವರಿಗೆ ವೇದಿಕೆಯನ್ನು ನಾನು ಬಿಡುವು ಮಾಡಿಕೊಡ್ತಾ ಇದ್ದೇನೆ. ಪ್ರಥಮ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸು. ಮಾನ್ಯ ಸದಸ್ಯರೇ, ನಮ್ಮ ಸಹಕಾರಿಯ 2021-22ನೇ ಸಾಲಿನ ಪ್ರಥಮ ವಾರ್ಷಿಕ ಸಾಮಾನ್ಯ ಸಭೆಯನ್ನು ದಿನಾಂಕ 18/9/2022ನೇ ಆದಿತ್ಯವಾರ ಪ್ರಥಮ ವಾರ್ಷಿಕ ಸಾಮಾನ್ಯ ಸಭೆಯ ಕಾರ್ಯಕ್ರಮದ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಮುಂದೆ ಈ ಸಂಸ್ಥೆ ಪ್ರಾರಂಭವಾಗಿ ಈ ತಿಂಗಳಿಗೆ 9 ತಿಂಗಳ ಹೆಜ್ಜೆಯನ್ನಿಟ್ಟಿದೆ. 9 ಹೆಜ್ಜೆಯನ್ನಿಟ್ಟು ಮುನ್ನಡೆಯುತ್ತಾ ಇದೆ. ಆದರೆ ನಾವು ಕಾನೂನು ಪ್ರಕಾರ, ಯಾಕಂದರೆ 1 ಮಾರ್ಚಿಯಿಂದ 1 ಮಾರ್ಚ್ ಒಳಗೆ, ಏಪ್ರಿಲ್ನಿಂದ 1 ಮಾರ್ಚ್ ಒಳಗೆ 1 ವರ್ಷದ ವರದಿಯನ್ನು ನಾವು ಒಪ್ಪಿಸಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಜನವರಿ 2022 ಪ್ರಾರಂಭವಾದಂಥ ಈ ಸಂಸ್ಥೆ ಮಾರ್ಚ್ 31 ವರದಿಯನ್ನು ಈಗ ಸಂಘದ ಕಾರ್ಯದರ್ಶಿ ಶ್ರೀಮತಿ ಮಾಲತಿ ಜೆ ಸಂಘದ ಸುರುತ ವರ್ಷದ ವಾರ್ಷಿಕ ವರದಿ ಲೆಕ್ಕಪತ್ರನ್ ಮಂಡಿಸಾದು ಸಭೆತ ನಡಾವಳಿಲೆ ನಡಪಾದು ಸಭೆತ ಅನುಮೋದನೆ ಒಪ್ಪಿಗೆ ಪಡೆಗೊಂಡರು. ಶ್ರೀಮತಿ ಮಾಲತಿ ಅಂದರೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ಮಾಲತಿ ಜೆ ಅವರು ತಮ್ಮ ಮುಂದೆ ಇಡಲು ಬರ್ತಾ ಇದ್ದಾರೆ. ಪ್ರಾರಂಭಗೊಂಡ ಜನಚೈತನ್ಯ ಸೌಹಾರ್ದ ಸಹಕಾರಿಯು ಇಂದು ಯಶಸ್ವಿಯ ದಾರಿಯಲ್ಲಿ ಮುಂದೆ ಸಾಗುತ್ತಿರುವ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಬಯಸುತ್ತಾ ದಿನಾಂಕ 31/3/2022 ಅಂತ್ಯಗೊಂಡ ಪ್ರಥಮ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಇಡಲು ಸಂತೋಷಪಡುತ್ತೇವೆ. ಧ್ಯೇಯ ಮತ್ತು ಉದ್ದೇಶಗಳು: ಸಾಮಾಜಿಕ ಕಳಕಳಿಯೊಂದಿಗೆ ಸಮಾಜದ ಎಲ್ಲ ವರ್ಗದ ಜನರನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಸಹಕಾರ ಕ್ಷೇತ್ರವು ಅತಿ ಅಗತ್ಯ. ಸಹಕಾರಿಯ ಸದಸ್ಯರಲ್ಲಿ ಮಿತವ್ಯಯ, ಸ್ವಸಹಾಯ ಮತ್ತು ಸಹಕಾರ ಮನೋಭಾವನೆಗಳನ್ನು ಅಭಿವೃದ್ಧಿಗೊಳಿಸುವುದು, ಸ್ವಸಹಾಯ ಸಂಘಗಳನ್ನು ರಚನೆ ಮಾಡುವುದರೊಂದಿಗೆ ವಿವಿಧ ರೀತಿಯ ಆಕರ್ಷಕ ಲಾಭದಾಯಕ ಉಳಿತಾಯ ಯೋಜನೆಗಳನ್ನು ಹಮ್ಮಿಕೊಳ್ಳುವುದರೊಂದಿಗೆ ಸದಸ್ಯರ ಕುಟುಂಬ ಮತ್ತು ಅವಲಂಬಿತರಲ್ಲಿ ಉಳಿತಾಯ ಪ್ರವೃತ್ತಿಯನ್ನು ಬೆಳೆಸುವುದು ನಮ್ಮ ಸಹಕಾರಿಯ ಧ್ಯೇಯವಾಗಿದೆ. ಸದಸ್ಯರ ವಿವಿಧ ರೀತಿಯ ಹೂಡಿಕೆ, ಸಾಲದ ಅಗತ್ಯತೆಗಳನ್ನು ಪೂರೈಸಲು
ವಿವಿಧ ಸೇವೆ ನೀಡುವುದು ಮತ್ತು ಅದಕ್ಕಾಗಿ ಅಂತಹ ಸೇವೆ ನೀಡುವ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವುದು. ಗ್ರಾಹಕರ ದಿನನಿತ್ಯದ ಉಪಯೋಗದ ವಸ್ತುಗಳ ಹಾಗೂ ಗೃಹೋಪಯೋಗ ವಸ್ತುಗಳನ್ನು ಖರೀದಿಸಲು ಸೂಕ್ತ ಕಂಪನಿಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವುದು. ಸಮಾಜದಲ್ಲಿ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳ ಪರಿಸ್ಥಿತಿ ಸುಧಾರಿಸುವ ಕುರಿತು ಯೋಜನೆಗಳನ್ನು ತಯಾರಿಸುವುದು ಮತ್ತು ಆರ್ಥಿಕ ನೆರವನ್ನು ನೀಡುವುದು. ಸ್ವಸಹಾಯ ಗುಂಪುಗಳನ್ನು ರಚಿಸಲು ಪ್ರೋತ್ಸಾಹಿಸುವುದು. ಸ್ವಸಹಾಯ ಗುಂಪುಗಳ ಸದಸ್ಯರ ಆರ್ಥಿಕ ಪ್ರಗತಿಗೆ ಸಾಲ ನೀಡುವುದು. ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಆರ್ಥಿಕ ನೆರವನ್ನು ಪಡೆದು ಆಹಾರ ಸಂಸ್ಕರಣಾ ಸ್ಥಾಪಿಸಿಕೊಳ್ಳುವುದು. ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿಯಿಂದ ಸಾಲ ಸೌಲಭ್ಯಗಳನ್ನು ಪಡೆದು ತೋಟಗಾರಿಕೆ ಉತ್ಪಾದನೆಗಳ ದಾಸ್ತಾನು ಸಂಸ್ಕರಣೆ ಹಾಗೂ ಮಾರಾಟ ವ್ಯವಸ್ಥೆ ಮಾಡುವುದು. ಸಹಕಾರಿಯ ವ್ಯವಹಾರ ವೃದ್ಧಿಯಾಗುವುದಕ್ಕೆ ಮತ್ತು ಸದಸ್ಯರನ್ನು ಆರ್ಥಿಕವಾಗಿ ಬಲಗೊಳ್ಳುವುದಕ್ಕೆ ಅವಶ್ಯಕವಾದ ಎಲ್ಲ ಬಗೆಯ ಕೆಲಸಗಳನ್ನು ಮಾಡುವುದು. ಸಹಕಾರಿಯ ಎಲ್ಲ ಚಟುವಟಿಕೆಗಳನ್ನು ಅಂತರ್ಜಾಲವನ್ನು ಒಳಗೊಂಡಂತೆ ಇತರ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸೇವಾ ವಿಸ್ತರಣೆಯನ್ನು ಮಾಡುವುದು. ಆಡಳಿತ ಮಂಡಳಿ. ಈ ಕೆಳಗಿನ 12 ಮಂದಿ ನಿರ್ದೇಶಕರಿಂದ ಕೂಡಿಕೊಂಡಿರುವ ಆಡಳಿತ ಮಂಡಳಿಯು ಸಹಕಾರಿಯ ಸರ್ವತೋಮುಖ ಪ್ರಗತಿಗಾಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರತಿ ತಿಂಗಳು ಆಡಳಿತ ಮಂಡಳಿ ಸಭೆ ನಡೆಸಿ ಕಾರ್ಯಸೂಚಿಗನುಸಾರವಾಗಿ ಚರ್ಚಿಸಿ ಒಮ್ಮತ ನಿರ್ಧಾರ ತೆಗೆದುಕೊಂಡು ಸಹಕಾರಿಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ. ಯು ರವೀಂದ್ರ, ರಾಜೀವ್ ಬಂಗೇರ, ಗಣೇಶ್ ಕೊಲ್ಯ, ಚಿತ್ರಕಲಾ ಕೆ, ಮನೋಹರ್ ಬೋಳಾರ್, ರಾಜಗೋಪಾಲ್ ಬಂಗೇರ, ದಿನೇಶ್ ಮರೋಳಿ, ಸುರೇಶ್ ಐತಪ್ಪ, ಹರೀಶ್ ಬಂಗೇರ, ಅಪ್ಪಯ್ಯ ನಾಯ್ಕ್, ರಾಜೇಶ್ ಉಳ್ಳಾಲ್, ಕವಿತಾ ಬಿದಾಸ್. ಉಪಸಮಿತಿ. ಸಹಕಾರಿಗೆ ಸಾಲ ಬಯಸಿ ಬಂದ ಅರ್ಜಿಗಳನ್ನು ಶೀಘ್ರ ಪರಿಶೀಲನೆಗೆ ಮತ್ತು ಮಂಜೂರಿಗಾಗಿ ಈ ಕೆಳಗಿನ 5 ನಿರ್ದೇಶಕರಿಂದ ಕೂಡಿದ ಒಂದು ಕಾರ್ಯನಿರ್ವಾಹಕ ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಯು ಸದಸ್ಯರಿಗೆ ಶೀಘ್ರ ಸ್ಪಂದಿಸಿ ಮತ್ತು ಅವರ ಮರುಪಾವತಿ ಸಾಮರ್ಥ್ಯವನ್ನು ಆಧರಿಸಿ ಸಕಾಲದಲ್ಲಿ ಸಾಲ ನೀಡಿ ಗ್ರಾಹಕ ಸದಸ್ಯರೊಂದಿಗೆ ಸಹಕರಿಸುತ್ತಿರುವರು. ಯು ರವೀಂದ್ರ, ರಾಜೀವ್ ಬಂಗೇರ, ಗಣೇಶ್ ಕೊಲ್ಯ, ರಾಜಗೋಪಾಲ್ ಬಂಗೇರ, ದಿನೇಶ್ ಮರೋಳಿ. ಸಹಕಾರಿಯು 1/1/2022ರಿಂದ 31/3/2022ವರೆಗೆ ಸದಸ್ಯರಿಗೆ ಈ ಕೆಳಗೆ ಸೂಚಿಸಿದ ಸಾಲವನ್ನು ಮಂಜೂರು ಮಾಡಲಾಗಿದೆ. ಜಾಮೀನು ಸಾಲ 2,95,000, ಸ್ವಸಹಾಯ ಸಾಲ 10,000, ಗ್ರಾಹಕರ ಸಾಲ 57,410, ಚಿನ್ನಾಭರಣ ಈಡಿನ ಸಾಲ 4,92,400, ಒಟ್ಟು 8,54,810. ಠೇವಣಿ ಸಂಗ್ರಹ. ಸದಸ್ಯರಲ್ಲಿ ಉಳಿತಾಯ ಮನೋಭಾವನೆಗಳನ್ನು ರೂಢಿಸಿಕೊಳ್ಳುವ ಸಲುವಾಗಿ ಅನೇಕ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಯೋಜನೆಗಳನ್ನು ರೂಪಿಸಿಕೊಳ್ಳಲಾಗಿದ್ದು ಠೇವಣಿಗಳಿಗೆ ಆಕರ್ಷಕ ಬಡ್ಡಿದರಗಳನ್ನು ಕೊಡಲಾಗುತ್ತದೆ. ಸಹಕಾರಿಯು 1/1/2022ರಿಂದ 31/3/2022ವರೆಗೆ ಈ ಕೆಳಗಿನ ಠೇವಣಿಗಳನ್ನು ಸಂಗ್ರಹಿಸಲಾಗಿದೆ. ಮುದ್ದತಿ ಠೇವಣಿ 12,30,000, ಪಿಗ್ಮಿ ಠೇವಣಿ 2,50,200, ಉಳಿತಾಯ ಠೇವಣಿ 6,35,727, ಆವರ್ತನ ಠೇವಣಿ 10,000, ಒಟ್ಟು 21,25,927. ಸದಸ್ಯತ್ವ ಮತ್ತು ಷೇರು ಬಂಡವಾಳ. ಸಂಘದ ಉಪಮಿತಿ ಪ್ರಕಾರ ಎ ತರಗತಿ ಅಧಿಕೃತ ಷೇರು ಬಂಡವಾಳ 5 ಕೋಟಿಯಾಗಿದ್ದು ಪ್ರತಿ ಷೇರಿನ ಮುಖಬೆಲೆ 100 ಆಗಿರುತ್ತದೆ. ದಿನಾಂಕ 1/1/2022ರಿಂದ 31/3/2022ಕ್ಕೆ 531 ಎ ಕ್ಲಾಸ್ ಸದಸ್ಯರಿಂದ 6,79,700 ಷೇರು ಬಂಡವಾಳವನ್ನು ಸಂಗ್ರಹಿಸಲಾಗಿದೆ. ಸಾಲ ಯೋಜನೆ. ಸಹಕಾರಿಯ ವ್ಯವಹಾರಗಳಲ್ಲಿ ಸಾಲ ವಸೂಲಿಯು ಬಹಳ ಮುಖ್ಯವಾದುದರಿಂದ ಸಾಲ ವಸೂಲಾತಿಗೆ ಹೆಚ್ಚಿನ ಪ್ರಾಮುಖ್ಯವನ್ನು ಕೊಟ್ಟು ಸಾಲದ ಮರುಪಾವತಿ ಸಾಮರ್ಥ್ಯವನ್ನು ಆಧರಿಸಿ ಅಗತ್ಯವಾದ ಭದ್ರತೆಯನ್ನು ಪಡೆದು ಸಾಲವನ್ನು ಮಂಜೂರು ಮಾಡಲಾಗುತ್ತದೆ. ನಮ್ಮಲ್ಲಿ ಸ್ಪರ್ಧಾತ್ಮಕ ಬಡ್ಡಿದರದಲ್ಲಿ ಚಿನ್ನಾಭರಣ ಈಡಿನ ಮೇಲೆ ಸಾಲ, ಸ್ವಸಹಾಯ ಸಂಘಗಳ ಸಾಲ, ಗ್ರಾಹಕರ ಸಾಲ, ಜಾಮೀನು ಸಾಲ ಇತ್ಯಾದಿ ಆಕರ್ಷಕ ಸಾಲಗಳ ಯೋಜನೆಗಳಿವೆ. ಸಿಬ್ಬಂದಿ ವರ್ಗ. ಆಡಳಿತ ಕಚೇರಿಯಲ್ಲಿ ಮಾಲತಿ ಜೆ ಅವರು ಕಾರ್ಯದರ್ಶಿಯಾಗಿರುತ್ತಾರೆ ಮತ್ತು ಮಿಥುನ್ ಗುಮಾಸ್ತನಾಗಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಇವರಿಬ್ಬರು ಸಹಕಾರಿಯ ಪ್ರಗತಿಗಾಗಿ ಪ್ರಾಮಾಣಿಕವಾಗಿ ದುಡಿಯುತ್ತಿರುವರು. ಲೆಕ್ಕ ಪರಿಶೋಧನೆ. ಸಹಕಾರಿಯ 2021-22ರ ಸಾಲಿನ ಲೆಕ್ಕ ಪರಿಶೋಧನೆಯನ್ನು ಶ್ರೀ ಅಜಿತ್ ವಿ ಪ್ರಭು, ಚಾರ್ಟರ್ಡ್ ಅಕೌಂಟೆಂಟ್, ಪ್ರಭುದೇವ್, ಕಟ್ಟಡ, ನೆಹರು ಬ್ಲಾಕ್ ಹಿಂಭಾಗ, ಡಿಸಿ ಆಫೀಸ್, ರಸ್ತೆ, ಮಣಿಪಾಲ ಇವರು ಲೆಕ್ಕ ಪರಿಶೋಧನೆಯನ್ನು ನಡೆಸಿ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡಿರುತ್ತಾರೆ. ಇವರಿಗೆ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳು. ಮುಂದಿನ ಯೋಜನೆಗಳು. ಇದೀಗ ಮೇಲೆ ತಿಳಿಸಿರುವಂತೆ ಕೆಲವೇ ತಿಂಗಳು ಮಾತ್ರ ಪೂರೈಸಿದ ನಮ್ಮ ಸಹಕಾರಿಯು ಆರ್ಥಿಕ ಶಕ್ತಿಯಾಗಿ ಮುಂದೆ ಬೆಳೆದು ಜನಸಾಮಾನ್ಯರ ಸದಸ್ಯರ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಸ್ಪಂದಿಸುತ್ತಾ ಮುಂದೆಯೂ ನಮ್ಮ ಹೊಸ ಯೋಜನೆಯನ್ನು ಪರಿಚಯಿಸಿ ಅತ್ಯುತ್ತಮ ಸೇವೆ ನೀಡಿ ಜನತೆಯ ಆರ್ಥಿಕ ಅಭಿವೃದ್ಧಿಗಾಗಿ ಪೂರ್ಣ ಮನಸ್ಸಿನಿಂದ ಸಹಕರಿಸುತ್ತೇವೆಂಬ ಆಕಾಂಕ್ಷೆಯನ್ನು ಹೊಂದಿ ಈ ಕೆಳಗಿನ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ನಿರ್ಧಾರ ಕೈಗೊಂಡಿದ್ದೇವೆ. ಸ್ವಸಹಾಯ ಗುಂಪುಗಳನ್ನು ಹೆಚ್ಚಿಸಲು ಪ್ರೋತ್ಸಾಹಿಸುವುದು ಮತ್ತು ಸಂಘಗಳ ಮಹಿಳಾ ಸದಸ್ಯರಿಗೆ ವಿವಿಧ ರೀತಿಯ ಸಾಲಗಳನ್ನು ನೀಡುವುದು. ಚೈತನ್ಯ ನಗದು ಪತ್ರ 7.5 ವರ್ಷಗಳಲ್ಲಿ ದ್ವಿಗುಣವಾಗುವ ಠೇವಣಿಯನ್ನು ಪ್ರಾರಂಭಿಸುವುದು.
ಕಚೇರಿಯಲ್ಲಿ ವಿದ್ಯುನ್ಮಾನ ಮುದ್ರಕ ಮಾರಾಟ ಇ ಸ್ಟಾಂಪಿಂಗ್ ವ್ಯವಸ್ಥೆ ಪ್ರಾರಂಭಿಸುವುದು. ಸದಸ್ಯರ ದಿನನಿತ್ಯ ಉಪಯೋಗಗಳ ವಸ್ತುಗಳು ಮತ್ತು ಗೃಹೋಪಯೋಗಿ ವಸ್ತುಗಳ ಖರೀದಿಯ ಮೇಲಿನ ಸಾಲಕ್ಕೆ ಹೆಚ್ಚಿನ ಪ್ರೋತ್ಸಾಹಿಸುವುದು. ಹೊಸ ಶಾಖೆಯನ್ನು ಪ್ರಾರಂಭಿಸುವುದು. ಕೃತಜ್ಞತೆಗಳು. ನಮ್ಮ ಸಹಕಾರಿಗೆ ಸರ್ವ ರೀತಿಯಲ್ಲಿ ಸಹಕಾರ ಪ್ರೋತ್ಸಾಹ ನೀಡಿ ಸಾಮಾಜಿಕ ಪರಿವರ್ತನೆಗೆ ನಮ್ಮೊಂದಿಗೆ ಕೈಜೋಡಿಸಿದ ಸಹಕಾರಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಸಹಕಾರಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು. ನಮ್ಮ ಸಹಕಾರಿಗೆ ಸಲಹೆ, ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನ ನೀಡುತ್ತಿರುವ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ವಿಭಾಗೀಯ ಅಧಿಕಾರಿ, ಕರ್ನಾಟಕ ಸೌಹಾರ್ದ ಸಹಕಾರಿ ಮೈಸೂರು, ಸಹಕಾರಿ ಉಪನಿಬಂಧಕರು ಮತ್ತು ಉಪನಿರ್ದೇಶಕರು, ಸಹಕಾರಿ ಸಂಘಗಳ ಲೆಕ್ಕ ಪರಿಶೋಧನೆ ಇಲಾಖೆ ಮಂಗಳೂರು ಹಾಗೂ ಸೌಹಾರ್ದ ಜಿಲ್ಲಾ ಸಂಯೋಜಕರು ಮಂಗಳೂರು ಇವರಿಗೆ ಕೃತಜ್ಞತೆಗಳು. ನಮಗೆ ಎಲ್ಲ ತರಹದ ಸಹಾಯವನ್ನು ಒದಗಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ತೊಕೋಟಿನ ಪ್ರಬಂಧಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮತ್ತು ಸಹಕಾರಿ ಅಭಿವೃದ್ಧಿಗಾಗಿ ದಿನನಿತ್ಯ ದುಡಿಯುತ್ತಿರುವ ಸಿಬ್ಬಂದಿ ವರ್ಗದವರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಜನಚೈತನ್ಯ ಸಹಕಾರಿಯ ಆಶೋತ್ತರಗಳಿಗೆ ಸ್ಪಂದಿಸುತ್ತಿರುವ ನಮ್ಮ ಸಹಕಾರಿ ಸಂಸ್ಥೆಯೊಂದಿಗೆ ಕೈಜೋಡಿಸಿರುವ ಸದಸ್ಯ ಬಂಧುಗಳಲ್ಲಿ ತಮ್ಮ ಸರ್ವ ಸಹಕಾರವನ್ನು ಕೋರುತ್ತಾ ಮುಂದೆಯೂ ತಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಸ್ಪಂದಿಸುವೆವು ಎಂಬ ವಿಶ್ವಾಸದೊಂದಿಗೆ ಮಗದೊಮ್ಮೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಚಿಕ್ಕದಾಗಿ ಬಹಳ ಚೊಕ್ಕವಾಗಿ ನಮ್ಮ 3 ತಿಂಗಳ ವರದಿಯನ್ನು ತಮ್ಮ ಮುಂದೆ ಇಟ್ಟಿದ್ದೇವೆ. ಈ ವರದಿಯಲ್ಲಿ ಏನಾದರೂ ನಿಮಗೆ ಪ್ರತಿಕ್ರಿಯೆ ಮಾಡಲು ಇದ್ದರೆ ದಯವಿಟ್ಟು ಒಂದು 5 ನಿಮಿಷದ ಕಾಲಾವಕಾಶದಲ್ಲಿ ನಮಗೆ ಅನುಮೋದಿಸಿ. ಇಲ್ಲ ಅಂತ ಹೇಳಿದರೆ ತಾವು ದಯವಿಟ್ಟು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಈ ವರದಿಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಭಗವತಿ ಕ್ಷೇತ್ರದ ಅಚ್ಚನವರು ಅತ್ಯಂತ ತುರ್ತಿನ ಕಾರ್ಯದಲ್ಲಿ, ಯಾಕಂದರೆ ಕ್ಷೇತ್ರವನ್ನು ಈಗ ಅವರಲ್ಲಿ ಓಪನ್ ಮಾಡಬೇಕಾಗ್ತದೆ, ಆದ್ದರಿಂದ ಅವರು ಇವತ್ತು ಹೊರಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಅವರನ್ನು ಎದ್ದು ನಿಂತು ಬೀಳ್ಕೊಡ್ಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾವುದೇ ಒಂದು ಹಣದ ವ್ಯವಹಾರ ಇರಬೇಕಾದ್ರೆ ಲೆಕ್ಕ ಅತ್ಯಂತ ಅಗತ್ಯ. ಯಾಕಂತ ಹೇಳಿದರೆ ಬೆಳಿಗ್ಗೆ 10 ಗಂಟೆಯಿಂದ ಓಪನ್ ಆದ ಬೆಳಿಗ್ಗೆಯಿಂದ ಸಂಜೆವರೆಗೆ ಯಾವ ವ್ಯವಹಾರ ಎಂಬುದನ್ನು ಅಲ್ಲಿ ಶೇಖರಿಸಿ ಅದನ್ನು ನಮ್ಮ ಲೆಕ್ಕ ಪರಿಶೋಧಕರಿಗೆ ಅಂದರೆ ನೇಮಕ ಎಲ್ಲರೂ ಒಪ್ಪಿದ್ದಾರೆ ಅಂತ ಹೇಳಿದೆ. ಸೊ ಅವರನ್ನೇ ಮುಂದುವರಿಸುವ ಒಂದು ಕಾರ್ಯವನ್ನು ಶ್ರೀಮತಿ ಮಾಲತಿಜಿಯವರು ಈಗ ತಮ್ಮ ಮುಂದೆ ಸದಸ್ಯರು ಅಂತ ಹೇಳಿದರೆ ನಮ್ಮ ಗ್ರಾಹಕರು. ತಾವು ತಮ್ಮ ಒಂದು ಸಲಹೆ ಸೂಚನೆ, ಯಾಕಂದರೆ ಈಗಾಗಲೇ ನಾವು 3 ತಿಂಗಳ ನಮ್ಮ ಒಂದು ವರದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅಂದರೆ ಅದು ಕನ್ನಡಿ ಅಂತ ಹೇಳ್ಬೋದು. ಮುಂದೆ ಆ ಕನ್ನಡಿ ಯಾವ ರೀತಿಯಲ್ಲಿ ನಮಗೆ ಬೆಳಗಬೇಕು, ಯಾವ ರೀತಿಯಲ್ಲಿ ಪ್ರಜ್ವಲತೆಯನ್ನು ತೋರಿಸಬೇಕು ಎಂಬುದನ್ನು ಏನಾದರೂ ಸಲಹೆ ಇದ್ದರೆ ತಾವು ದಯವಿಟ್ಟು ಇಲ್ಲಿ ನಮ್ಮಲ್ಲಿ ಹಂಚಿಕೊಳ್ಬೋದಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪರಿಶೋಧಕರಲ್ಲಿ ಶ್ರೀಯುತ ಸುಂದರ್ರವರು ವೇದಿಕೆಗೆ ಬಂದು 1-2 ಮಾತು ಮಾತಾಡಿ ನಮ್ಮ ಏನೆಂಬುದನ್ನು ತಾವು ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಿರಿಯ ಸದಸ್ಯರು ತಂಕ್ಲಿನ ಸಲಹೆ ಸೂಚನೆಯನ್ನು ಸಭೆಟು ಮಂಡಿಸಾಯರು. ಜನ ಚೈತನ್ಯ ಸೌಹಾರ್ದ ಸಹಕಾರ ಸಂಘ ಇದು ಪ್ರಾರಂಭದ ಸಂಘ. ಆರ್ಥಿಕ ತಕ್ತೆಗೂಡಾಗೆ ಪ್ರಾರಂಭದ್ದು. ಇದರಲ್ಲಿ ನಾವು ಲಾಭ ನಷ್ಟ ಎಂಬುದನ್ನು ಗಣನೆಗೆ ತೆಗೊಳ್ಳಿಕ್ಕೆ ಆಗುವುದಿಲ್ಲ, ಯಾಕಂದರೆ ಪ್ರಾರಂಭಿಕ ಅಂತ. ಕೇವಲ 3 ತಿಂಗಳ ಜಮಾ ಖರ್ಚು, ಅದೇ ರೀತಿ ಆಸ್ತಿ ಜವಾಬ್ದಾರಿ ತಕ್ತೆ, ಲಾಭ ನಷ್ಟ ತಕ್ತೆ. ಇದನ್ನು ಯಾವ ರೀತಿಯಲ್ಲಿಯೂ ತುಲನೆ ಮಾಡಲಿಕ್ಕೆ ಆಗುವುದಿಲ್ಲ, ಯಾಕೆಂದರೆ ಪ್ರಾರಂಭಿಕ ವೆಚ್ಚಗಳೇ ಇರ್ತದೆ. ಆದಾಯಗಳು ಬರುವುದು ಕಡಿಮೆ 3 ತಿಂಗಳಲ್ಲಿ. ಉದ್ಘಾಟನಾ ಖರ್ಚು ಹಾಗೂ ಕಚೇರಿಯಲ್ಲಿ ಖರ್ಚುಗಳು, ಲೆಕ್ಕ ಪರಿಶೋಧನೆ ಶುಲ್ಕ ಹಾಗೂ ಇತರೆ ಖರ್ಚುಗಳೆಲ್ಲ ಒಳಗೊಂಡಿರುತ್ತದೆ. ಆದ್ದರಿಂದ ಆರಂಭಿಕ ಹಂತದಲ್ಲಿ ಈಗ ನೋಡುವಾಗ ಸ್ವಲ್ಪ ಚಿಲ್ಲರೆ ನಷ್ಟ ಕಾಣ್ತಾ ಇದೆ. ಅದನ್ನು ನನ್ನ ಅಭಿಪ್ರಾಯ ಪ್ರಕಾರ ನಷ್ಟ ಎಂದು ಪರಿಗಣಿಸಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ಮುಂದೆ ಇನ್ನು 12 ತಿಂಗಳ ಆಡಿಟು ಆಗಲಿಕ್ಕಿದೆ ನೆಕ್ಸ್ಟ್ ಮಾರ್ಚಿಗೆ. ಆಗ ಆಶಾದಾಯಕವಾದ ಲಾಭ ಬರಬಹುದೆಂದೆಲ್ಲೂ ನಾನು ನಿರೀಕ್ಷಿಸ್ತೇನೆ. ಆರಂಭಿಕ ಮಟ್ಟದಲ್ಲಿ ಒಳ್ಳೆಯ ರೀತಿಯಿಂದ ಇದೊಂದು ಸಂಘ ಪ್ರಾರಂಭವಾಗಿ ಒಳ್ಳೆಯ ರೀತಿಯ ಚೈತನ್ಯದಿಂದ ಮುಂದುವರಿದೆ ಎಂದು ಹೇಳಿ
ನಾನು ಸಂತೋಷದಿಂದ ಹೇಳ್ತಾ ಇದ್ದೇನೆ. ಒಳ್ಳೆಯ ರೀತಿಯಿಂದ ಒಳ್ಳೆಯ ಗುಣಮಟ್ಟದ ಆಡಳಿತ ಮಂಡಳಿ ಇದೆ, ಅದೇ ರೀತಿಯ ಸದಸ್ಯರುಗಳಿದೆ. ಇನ್ನೂ ಹೆಚ್ಚಿನ ಪ್ರೋತ್ಸಾಹಕ ರೀತಿಯಲ್ಲಿ ತಮಗೆ ಠೇವಣಿಗಳನ್ನು ಸಂಗ್ರಹಿಸುವ ಶಕ್ತಿ ಇದೆ, ಅದೇ ರೀತಿ ಸಾಲ ಕೊಡುವಂಥ ಶಕ್ತಿ ಇದೆ. ಇದನ್ನೆಲ್ಲ ಮೈಗೂಡಿಸಿಕೊಂಡು ಸಂಘದ ಉದ್ಧಾರ ಎಂಬುದನ್ನು ಹೇಗೆ ಮಾಡಬೇಕಂತೇಳಿ ಆಡಳಿತ ಮಂಡಳಿಯವರು ಇದರ ಬಗ್ಗೆ ಒಂದು ಸಮಾಲೋಚನೆ ನಡೆಸಿ ಮುಂದಿನ ಹೆಜ್ಜೆಯನ್ನು ಇಡಬೇಕಂತೇಳಿ ನಾನು ಹೇಳ್ತಾ ಇದ್ದೇನೆ. ಠೇವಣಿಗಳು ಎಷ್ಟು ಸಂಗ್ರಹವಾಗ್ತದೋ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಲೋನನ್ನು ಕೊಡಲೇಬೇಕಂತೇಳಿ ಉಂಟು. ಠೇವಣಿಯನ್ನು ಇಟ್ಟುಕೊಂಡಲ್ಲಿ ಲಾಭ ಬರುವುದಿಲ್ಲ, ಠೇವಣಿಗೆ ಬಡ್ಡಿ ಕೊಡಬೇಕಾಗ್ತದೆ. ಅದೇ ರೀತಿ ಸಾಲ ಕೂಡ ಅಷ್ಟೇ ಮಟ್ಟದಲ್ಲಿ ಹೋಗಬೇಕಾಗ್ತದೆ. ಒಂದು ಠೇವಣಾದಿಗಳನ್ನು ಹಿಂದಿರುಗಿಸುವ ಸಾಮರ್ಥ್ಯದ ಮೇರೆಗೆ ಕೆಲವೊಂದು ಸಾಲಗಳನ್ನು ನೀಡಬೇಕಾಗ್ತದೆ. ಅಂದರೆ ಸಹಕಾರಿ ಸಂಘಗಳ ಆ್ಯಕ್ಟ್ 28ನಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಒಂದು ಮಟ್ಟದಲ್ಲಿ ಎಷ್ಟು ಡೆಪಾಸಿಟ್ ಕಲೆಕ್ಟ್ ಮಾಡ್ತೇವೋ ಅದರ ಒಂದು 23% ಲಿಕ್ವಿಡ್ CLR, ಅದೇ 4.5% SLR ಇದು ಅಗತ್ಯವಾಗಿ ನಾವು ಇಟ್ಟುಕೊಳ್ಬೇಕಾಗ್ತದೆ. ಯಾಕೆಂದರೆ ಸಕಾಲದಲ್ಲಿ ಠೇವಣಾತಿದಾರರು ಬಂದಾಗ ನಾವು ಈ ಠೇವಣಾತಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನಾವು ಸಾಲ ಕೊಟ್ಟಿದ್ದೇವೆ ಅದು ಬರಬೇಕಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ನಿಗದಿಪಡಿಸಿದ ಸರ್ಕಾರದ ಒಂದು ಸುತ್ತೋಲೆ ಇದೆ, 28 ಪ್ರಕಾರ ಇಷ್ಟು ನಾವು ಬೇರೆ ಸಂಘದಲ್ಲಿ ಇನ್ವೆಸ್ಟ್ ಮಾಡಿರಬೇಕು ಸಕಾಲದಲ್ಲಿ ನಮಗೆ ಠೇವಣಾತಿ ಬರಬೇಕಾದ್ರೆ. ಅದೇ ರೀತಿ ನಾವು ಲೋನ್ ಕೂಡ ಕೊಡಬೇಕಾಗ್ತದೆ. ನಾವು ಠೇವಣಾತಿ ಪಡ್ಕೊಂಡು ಇಟ್ಟುಕೊಂಡ್ರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ, ಅದೇ ಮಟ್ಟದಲ್ಲಿ ಲೋನ್ ಕೂಡ ಹೋಗ್ತಾ ಇರಬೇಕು. ಈಗ ನಾವು ಇದನ್ನು ಈ ಆಸ್ತಿ ಜವಾಬ್ದಾರಿ ದತ್ತೆಯನ್ನು ಅವಲೋಕಿಸಿದಾಗ ಒಳ್ಳೆಯ ರೀತಿಯಲ್ಲಿ ಲೋನ್ ಹೋಗಿದೆ, ಒಳ್ಳೆಯ ರೀತಿಯಲ್ಲಿ ಡೆಪಾಸಿಟ್ ಬಂದಿದೆ, ಎಲ್ಲಿಯೂ ಇಲ್ಲಿ ಅಡೆತಡೆಗಳು ಇಲ್ಲ ಅಂತ ಹೇಳ್ಬೋದು. ಒಳ್ಳೆಯ ರೀತಿಯ ಒಂದು ಪ್ರೋಗ್ರೆಸ್ ಕೊಡ್ತಾ ಇದೆ ಇಲ್ಲಿ. ಇದು ಇನ್ನು ಮುಂದಕ್ಕೆ ಕೂಡ ಇದೇ ರೀತಿ ಮುಂದುವರಿಬೇಕು. ಈ ಸಂಘ ಇನ್ನು ಮುಂದಕ್ಕೆ ಬೆಳೆದು ಬರಬೇಕು. ಇದು ನಮ್ಮ ಸಮಾಜದಲ್ಲಿ ಒಂದು ಹುಟ್ಟು ಹಾಕಿದಂಥ ಒಂದು ಸಂಸ್ಥೆ ಅಂತ ನಾನು ಹೇಳ್ತಾ ಇದ್ದೇನೆ. ಸಂಸ್ಥೆಗಳು ಎಷ್ಟಾದರೂ ಅದು ಪ್ರೋಗ್ರೆಸ್ ಇದ್ದೇ ಇರ್ತದೆ. ಎಷ್ಟೋ ಈಗ ಬೇರೆ ಬೇರೆ ಥರದ ಕಾಂಪಿಟೇಟಿವ್ ಯುಗದಲ್ಲಿ ಬೇರೆ ಬೇರೆ ಥರದಲ್ಲಿ ಸೌಹಾರ್ದ ಸಹಕಾರ ಸಂಘ, ಅದೇ ರೀತಿ ಇತರ ಉದ್ದೇಶದ ಸಹಕಾರ ಸಂಘಗಳು, ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಒಳಪಟ್ಟಂಥ ಭಗವತಿ ಕೋಆಪರೇಟಿವ್ ಬ್ಯಾಂಕು, ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕು, ಬೇರೆ ಬೇರೆ MCC ಬ್ಯಾಂಕು, ಇದೆಲ್ಲ RBI ಒಳಪಟ್ಟಂಥ ಬ್ಯಾಂಕುಗಳು. ಇದು ಸಹಕಾರ ಸಂಘದ ನಿಯಮ ಕಾನೂನಿನ ಅಡಿಯಲ್ಲಿ ಬರುವಂಥ ಸಂಘಗಳು. ಆಡಿಟ್ಗಳು ಇಲಾಖೆಯಿಂದ ಆಗ್ತದೆ, CAಗಳಿಂದಲೂ ಮಾಡ್ಬೋದು, ಯಾರಿಂದಲೂ ಮಾಡ್ಬೋದು. ಆದ್ದರಿಂದ ಈ ಜನ ಚೈತನ್ಯ ಸಂಘ ಇನ್ನು ಮುಂದಕ್ಕೆ ಬೆಳೆದು ಬರಲಿ, ನಂದು ಅದಕ್ಕೆ ಶುಭವನ್ನು ಹಾರೈಸ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಜನಚೈತನ್ಯ ಸಂಘದ ಅಧ್ಯಕ್ಷರು ಯು ರವೀಂದ್ರ ಸಭೆತ ಗುರ್ಕಾರ್ಮನು ವಹಿಸಿದ ಉದಿಪನಾದ ಒಂತೆ ಸಮಯಡೆ ಸಹಕಾರಿ ಸಂಘ ಸದಸ್ಯರು ಆಡಳಿತ ಸಮಿತಿ ಬೊಕ್ಕ ಸಿಬ್ಬಂದಿಲಿನ ಪರಿಶ್ರಮಡು ಎಡ್ಡ ಪ್ರಗತಿನ ಸಾಧಿಸಾದಂಗೆ ಪಣದ ಮಾತರೆಗಳ ಅಭಿನಂದನೆ ಸಂದಾಯರು. ಉಪಾಧ್ಯಕ್ಷರು ರಾಜೀವ್ ಬಂಗೇರ ಸೊಲ್ಮ ಸಂದಾಯರು. ನಿರ್ದೇಶಕರು ದಿನೇಶ್ ಮರೋಳಿ ಸಭೆ ನೆತ್ಕೊಂಡು ಸಭೆ ಸ್ಥಾರಿಕೆ ಮಾಡ್ತಾರೆ. ನಿರ್ದೇಶಕ ಮಂಡಳಿದ ಮನೋಹರ್ ಬೋಳಾರ್, ರಾಜ್ ಗೋಪಾಲ್ ಬಂಗೇರ, ಸುರೇಶ್ ಐತಪ್ಪ, ಹರೀಶ್ ಬಂಗೇರ, ಅಪ್ಪಯ್ಯ ನಾಯಕ್, ರಾಜೇಶ್ ಉಳ್ಳಾಲ್ ಸಭೆಟು ಪಾಲ್ಪಡೆದಿದ್ದರು.